Yes, back to the game. ಬಂತರ ಲೈವ್ ಒಂದು ಮ್ಯಾಚ್ ಉಂಟು ನನಗೆ ಬೇರೆ ಇದೆ. Yes, back to the game. Here is a Shine Sports Mangalore versus Swamy Koragajja Karla. ಈ ಪಂದ್ಯದ ಪ್ರಥಮ ದಿನದ ಸ್ಪರ್ಧೆ ಪೂರ್ಣಗೊಳ್ಳಲಿದೆ. ಸುಲಭದ ತುತ್ತು ಆಕರ್ಷಕ ಸಮವಸ್ತ್ರ ಶೈನ್ ಸ್ಪೋರ್ಟ್ಸ್ ಸ್ವಂತ ಕಂಪನಿಯನ್ನು ಮಾಡಿಕೊಂಡಂತಹ ಸಮವಸ್ತ್ರ ಸತೀಶ್ ಅವರ ನಾಯಕತ್ವದ ತಂಡ ಶೈನ್ ಸ್ಪೋರ್ಟ್ಸ್ ಮ್ಯಾಂಗ್ಳೂರ್. ಅನೇಕ ಪ್ರತಿಭೆಗಳು ಅನಾವರಣಗೊಳ್ತಾ ಇದೆ. ಪೂಜಾದ ಕಬಡ್ಡಿ ಅಂದ್ರೆ ಅದು ದಕ್ಷಿಣ ಭಾರತ ಮಾತ್ರವಲ್ಲ, ಉತ್ತರ ಭಾರತದ ಆಟಗಾರರು ಕೂಡ ನಾವು ಕಾಣಬೇಕಿದ್ರೆ ಪೂಂಜಾಲಕಟ್ಟೆಯ ಕಬಡ್ಡಿಗೆ ಬರಬೇಕು. ಇನ್ನೇನು ಇವತ್ತು 28 ತಂಡಗಳನ್ನು ನಾವು ಮಾತ್ರ ಕಂಡಿದ್ದೇವೆ. ಇನ್ನೂ ಕೂಡ 20 ತಂಡಗಳು, ಸರಿಸುಮಾರು 20 ತಂಡಗಳು ನಾಳೆ ಕಾಣಲಿಕ್ಕೆ ಬಾಕಿ ಇದೆ. ಅದರಲ್ಲಿ ಯಾವುದೆಲ್ಲ ರಾಜ್ಯಗಳ ಆಟಗಾರರು ಇರಬಹುದು ಎಂಬುದು ಹೇಳುವ ಸಾಧ್ಯ. ಎರಡು ಅಂಕ ಶೈನ್ ಸ್ಪೋರ್ಟ್ಸ್ ವಿರುದ್ಧ. ಇಂಚಲ ಪತ್ತು ಲಾಸ್ಟ್ ಟೈಮ್. Yes. 9-0. Shine Sports leading by 9 points. ದ್ವಿತೀಯ ದಿನದ ಸ್ಪರ್ಧೆ ಅದೆಷ್ಟು ಅದ್ಭುತವಾಗಲಿದೆ ಎಂಬುದಾಗಿ ಹೇಳಲು ಅಸಾಧ್ಯ. ಕಾರಣ ಪ್ರತಿ ತಂಡದಲ್ಲೂ ಕೂಡ ಅದ್ಭುತ ತಾರೆಗಳಿವೆ. ಸೊ 2 points 11-0. Each point ಖಾತೆಯ ಪ್ರಾರಂಭ ಕಾರ್ಲಾ 1-12. ಗ್ಯಾಲರಿಗಳೆಲ್ಲ ಬಿಗೋ ಎನ್ನುತ್ತಾ ಇದೆ. ನಿದ್ರೆ ಬರುವ ಸಮಯ. ನಿನ್ನೆ ಬೆಳಿಗ್ಗೆಯಿಂದ ಪ್ರಾರಂಭಗೊಂಡಂತಹ ಪುನೀತ್ ರಾಜ್ಕುಮಾರ್ ಯುವರತ್ನ ಪ್ರಶಸ್ತಿಗಾಗಿ ನಡೆಯುವಂತಹ ಸ್ವಸ್ತಿಕ್ ಪ್ರೊ ಕಬಡ್ಡಿ ಉತ್ಸವ ದ್ವಿತೀಯ ದಿನದ ಪಂದ್ಯ ಇನ್ನೇನು ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭವಾಗಲಿದೆ. 3 ಗಂಟೆ ನಾನು ಆತಿಸಿ 3 ಗಂಟೆ ಸುಮಾರು 3 ಗಂಟೆ 8 ಗಂಟೆ ಮುಟ್ಟ ನಾನು ಜಪ್ಪೋಲಿ ಅಡ್ಲಕ ಸೀದೋರವಿ ಕಾಂಟೆ 8 ಗಂಟೆಗೆ ಪೂರ ಆಫೀಷಿಯಲ್ ಅಂತ 3 ಕೊಡು 8 ಗಂಟೆಗೆ ಹೋಗಿ ಜಪ್ಪಲಿ ಹೋಗ್ತಾರೆ. ಏಕಮುಖಿ ಪಂದ್ಯ ಪ್ರಾರಂಭದ ಮೊದಲ ಅವಧಿಯಲ್ಲಿಯೇ
ಪ್ರಥಮ ಹಿಡಿತ ಶೈನ್ ಸ್ಪೋರ್ಟ್ಸ್ ತಂಡ ಪಡೆದುಕೊಂಡಿದೆ. ಈ ನಡುವೆ ಮೆಲ್ಲ ಮೆಲ್ಲ ವೀಕ್ಷಕರು ತಮ್ಮ ಮನೆಗೆ ತೆರಳುತ್ತಾ ಇದ್ದಾರೆ. ಹದಿನೇಳು 1 71. ನಾನು ಗುಟ್ಟು ಇಲ್ಲೂ ನೋಡಿ ಏನು ಬಂದ ಫಂಕ್ಷನ್ ಹೋಗ್ತದೆ ಮೊದಲು ಹೆಂಚಿನ ಗುಂಪು ಹೆಂಚಿನ ಗುಂಪು दाई ना चोरे पक्कड़े मुगिदिन पूरा చాలా చోరీ ఎట్లీ పోడైనా తుండు